ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು, ಚಂದ್ರನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು, ಮಹಾಗಣಪತಿ ಮತ್ತು ಅಣ್ಣಪ್ಪ ಸ್ವಾಮಿಯನ್ನು ಕೂಡ ಸ್ಮರಿಸಿ ವೇದಿಕೆಯಲ್ಲಿ ಈ ಕ್ಷೇತ್ರಕ್ಕೆ ಆಶೀರ್ವಾದ ಮಾಡಿ ಬಂದಿರುವಂಥ ಎಲ್ಲ ಪೂಜ್ಯರಿಗೆ ವಂದಿಸಿ, ನನ್ನ ಮುಂದೆ ನಿಂತಿರುವ ನಮ್ಮ ಎಲ್ಲ ಅಸಂಖ್ಯಾತ ಅಭಿಮಾನಿಗಳೇ, ನಿಮ್ಮನ್ನೆಲ್ಲ ನಾನು ಹೇಗೆ ಉಚ್ಚರಿಸಬೇಕು ಅಂತಂದರೆ ಧರ್ಮ ಸೈನಿಕರೇ ಅಂತ ಹೇಳಿ. ನೀವೆಲ್ಲ ಧರ್ಮ ಸೈನಿಕರು. ಹಾಗಾಗಿ ನಾನು ಇಲ್ಲಿ ನಿಂತಿರುವಂಥದ್ದು ನಿಮ್ಮ ಕೋರಿಕೆ ಮೇರೆಗೆ ನಾನು ನಿಂತಿದ್ದೇನೆ. ಇದು ನನ್ನ ಕಾರ್ಯಕ್ರಮ ಅಲ್ಲ, ನಿಮ್ಮ ಕಾರ್ಯಕ್ರಮ. ಆದರೆ ನೀವೆಲ್ಲ ಅಪೇಕ್ಷೆ ಪಟ್ಟಂತೆ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಾನು ನಿಮಗೆ ಮೊದಲು ಧನ್ಯವಾದ ಹೇಳಬೇಕು. ಯಾಕೆಂದರೆ ನಮ್ಮ ಶಶಿಧರ ಶೆಟ್ಟರು, ಉಜಿರೆ ಪಡವೇಟ್ನಾಯರು ಇತ್ಯಾದಿ, ನಮ್ಮ ಅಪ್ಪಣ್ಣ ಹೆಗ್ಡೆಯವರು, ಇವರೆಲ್ಲ ಅನೇಕ ಮಂದಿ ಇದಕ್ಕೆ ಮುಂದೆ ನಿಂತು ಕೆಲಸ ಮಾಡಿದ್ದಾರೆ. ನಾನು ಅವರೆಲ್ಲರ ಹೆಸರನ್ನು ಹೇಳುತ್ತಾ ಹೋದರೆ ಯಾರು ಬಿಟ್ಟು ಹೋದ ತಪ್ಪು ತಿಳ್ಕೊಳ್ತಾರೆ. ಅಲ್ಲಿ ಕಟೀಲ್ರು ಇದ್ದಾರೆ, MP ಅವರು ಇದ್ದಾರೆ, ನಮ್ಮ ಶಾಸಕರಾದ ಹರಿಪೂಂಜರಿದ್ದಾರೆ, ಹರೀಶ್ ಪೂಂಜರಿದ್ದಾರೆ, ಅನೇಕ ಮಂದಿ ಇಲ್ಲೆಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಇಲ್ಲಿ ಗುರುತಿಸಿ ಅವರೆಲ್ಲರೂ ಕೂಡ ಒಂದೇ ಮಾತಿನಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯನ್ನು ಕ್ಷೇತ್ರ ತೋರಿಸಿದ್ದು ಅವರನ್ನು ಕೂಡ ಧರ್ಮ ಸೈನಿಕರ ಕಮಾಂಡೆಂಟ್ಸ್, ಅವರು ಎಲ್ಲ ಧರ್ಮ ಸೈನಿಕರ ಪ್ರತಿನಿಧಿಗಳು ಅಂತ ಅವರನ್ನು ಗುರುತಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದಿರುವಂಥದ್ದು, ದೇಹ ಶ್ರಮಪಟ್ಟು ಇಲ್ಲಿಗೆ ಬಂದಿರುವಂಥದ್ದು, ಪಾದಯಾತ್ರೆಯಲ್ಲಿ ಬಂದಿರುವಂಥದ್ದು, ಇದನ್ನು ನಿಮ್ಮನ್ನೆಲ್ಲ ಗುರುತಿಸಬೇಕಾದಂಥ ಒಂದು ವಿಷಯ. ನಮ್ಮ ಕ್ಷೇತ್ರದಲ್ಲಿ ಇರುವಂಥವರು ಒಬ್ಬರು ಮಂಜುನಾಥ ಸ್ವಾಮಿ, ಇನ್ನೊಬ್ಬರು ಚಂದ್ರನಾಥ ಸ್ವಾಮಿ, ಒಬ್ಬರು ಮಂಜು, ಇನ್ನೊಬ್ಬರು ಚಂದ್ರ. ಇಬ್ಬರು ಕೂಡ ಬಹಳ ತಾಳ್ಮೆಯವರು, ಶಾಂತ ಪ್ರಕೃತಿಯವರು. ಇಬ್ಬರು ಕೂಡ ಉದ್ರೇಕಗಳು ಅವರಲ್ಲ, ಬಹಳ ಶಾಂತ ಇರ್ತಕ್ಕಂಥವ್ರು. ಯಾಕೆ ಧರ್ಮಸ್ಥಳದಲ್ಲಿ ಎಲ್ಲರೂ ಶಾಂತವಾಗಿದ್ದಾರೆ, ಹೆಗ್ಡೆಯವರು ಶಾಂತವಾಗಿದ್ದಾರೆ, ಎಲ್ಲರೂ ಶಾಂತವಾಗಿದ್ದಾರೆ ಅಂತಂದರೆ ನನ್ನ ತಪ್ಪಲ್ಲ, ಅದು ನನ್ನ ಒಳಗಿರೋ ಸ್ವಾಮಿ ಮತ್ತು ಬಸದಲ್ಲಿರೋ ಸ್ವಾಮಿ ಇಬ್ಬರು ಕೂಡ ಅವರು ತಾಳ್ಮೆಯ ಪ್ರತೀಕ, ಶಾಂತಿಯ ಪ್ರತೀಕ. ಆದ್ದರಿಂದ ಅವರು ತಾಳ್ಮೆಯಲ್ಲಿದ್ದಾರೆ, ನಾನು ಕೂಡ ತಾಳ್ಮೆಯಲ್ಲೇ ಇದ್ದೇನೆ. ನನಗೆಲ್ಲ ಇಲ್ಲಿ ಪೀಠಾಧಿಪತಿಗಳು ಹೇಳುವಂಥದ್ದು ಒಂದೇ ಮಾತು, ನೀವು ಗಾಬರಿ ಮಾಡ್ಕೊಳ್ಬೇಡಿ, ಯಾವತ್ತೂ ಕೂಡ ಮನಸ್ಸಿಗೆ ಉದ್ವೇಗ ತೆಗೆದುಕೊಳ್ಬೇಡಿ, ನೀವು ಬಹಳ ಶಾಂತವಾಗಿ, ನಿಮಗೆ ನಮ್ಮೆಲ್ಲರ ಅಭಯ ಇದೆ ಅಂತ ಅವರು ಹೇಳ್ತಿದ್ರು. ಹಾಗೆ ನಾನು ನಿಶ್ಚಿಂತೆಯಲ್ಲಿದ್ದೇನೆ. ಈಗ ಏನಾಗಿದೆ ಅಂತಂದರೆ ದುಷ್ಟಶಕ್ತಿಗಳು ಹೆಚ್ಚು ವಿಜೃಂಭಿಸುವಂತೆ ಒಮ್ಮೆ ಕಾಣ್ತದೆ. ಆದರೆ ಇದು ಕಂಡದ್ದು ನಿಜವಾಗಿ ಯಾಕೆ ಅಂತಂದರೆ ಶಿಷ್ಟರ ರಕ್ಷಣೆ ಮಾಡಬೇಕಾಗಿದೆ. ಯಾರು ಶಿಷ್ಟರ ರಕ್ಷಣೆ ಮಾಡಬೇಕು ಅಂತಂದರೆ ದೇವತೆಗಳು ಮಾಡಬೇಕು. ಈಗ ನೀವೇ ದೇವತೆಗಳಿಲ್ಲಿ, ನೀವೇ ಶಿಷ್ಟ ರಕ್ಷಣೆಯಲ್ಲಿ ಮಾಡಬೇಕು. ಇಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ, ನಮ್ಮ ಕ್ಷೇತ್ರದ ಅನೇಕ ಸೇವಾ ಕಾರ್ಯಕ್ರಮ ನಡೀತದೆ, ಎಷ್ಟೋ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತದೆ. ಇದೆಲ್ಲವನ್ನು ಕೂಡ ಜನ ಮೆಚ್ಚಿದ್ದಾರೆ, ಜನ ಪ್ರೀತಿಸಿದ್ದಾರೆ, ಜನ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಆದರೆ ಬೇರೆ ಬೇರೆ ಊರುಗಳಿಂದ ಇವತ್ತಿಲ್ಲಿ ಬಂದಿದ್ದೀರಿ, ಬೆಂಗಳೂರಿಂದ ಬಂದಿದ್ದೀರಿ, ಧಾರವಾಡದಿಂದ ಬಂದಿದ್ದೀರಿ, ಬೇರೆ ಬೇರೆ ಬಳ್ಳಾರಿಯಿಂದ ಬಂದಿದ್ದೀರಿ, ದೂರ ದೂರ ಊರುಗಳಿಂದ ಬಂದಿದ್ದೀರಿ. ಬಂದವರು ಯಾರೂ ಕೂಡ ನಮ್ಮ ಯಾವುದೇ ಸಹಾಯವನ್ನು ಅಪೇಕ್ಷಿಸಲಿಲ್ಲ, ನಮ್ಮ ವಾಹನಗಳನ್ನು ಅಪೇಕ್ಷಿಸಲಿಲ್ಲ, ನಮ್ಮ ವಸತಿಗಳನ್ನು ಅಪೇಕ್ಷಿಸಲಿಲ್ಲ, ನಮ್ಮ ಯಾವುದೇ ಅಪೇಕ್ಷೆ, ನಾವು ನಿಮ್ಮ ಪರವಾಗಿದ್ದೇವೆ ಅಂತ ಹೇಳಿದರು. ಇದು ನಿಜವಾಗಿ ಶಿಷ್ಟ ರಕ್ಷಣೆಗೆ ನೀವೆಲ್ಲ ಮಾಡಿರುವಂಥ ದೊಡ್ಡ ಸೇವೆ ಇದು. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಇಂತಹ ಒಂದು ಸಾನ್ನಿಧ್ಯವನ್ನು ಇಟ್ಟಿರ್ತಕ್ಕಂಥ ನಿಮಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಅದರ ಸಂಸ್ಕೃತಿಯನ್ನು ನಾಶ ಮಾಡಿ ಆ ದೇಶ ಸತ್ತು ಹೋಗುತ್ತೆ ಅಂತ ಹೇಳಿದರು. ನೀವು ಯುದ್ಧ ಮಾಡಿದರೆ ಗಡಿಯಲ್ಲಿದ್ದಂಥ ಸೈನಿಕರು ಬಿಡೋದಿಲ್ಲ, ಅವರು ಹೋರಾಟ ಮಾಡ್ತಾರೆ, ಎಲ್ಲ ಶತ್ರು ಸೈನಿಕರನ್ನು ಹೊಡೆದೊಡ್ತಾರೆ. ಅಷ್ಟು ಬಲಿಷ್ಠವಾದ ಸೈನ್ಯಗಳು ನಮ್ಮ ದೇಶದಲ್ಲಿದೆ. ಆದರೆ ಬಹಳ ಸುಲಭವಾಗಿ ಒಂದು ದೇಶವನ್ನು ಗೆಲ್ಲುವುದು ಹೇಗೆ ಅಂತಂದರೆ ಅವರ ಸಂಸ್ಕೃತಿಯನ್ನು ನಾಶ ಮಾಡೋದು, ಅವರ ಪ್ರವೃತ್ತಿಯನ್ನು ನಾಶ ಮಾಡೋದು, ಅವರ ಸ್ವಭಾವವನ್ನು ನಾಶ ಮಾಡೋದು ಬಹಳ ದೊಡ್ಡ ಕೆಲಸ. ಹಾಗಾಗಿ ನೀವು ಯಾವ ಕಾರಣಕ್ಕೂ ಕೂಡ ಈ ದೇಶದ ಸಂಸ್ಕೃತಿ ನಾಶ ಮಾಡಲಿಕ್ಕೆ ಬಿಡಬೇಡಿ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಂಥ ಅಪಾಯ ಬೇರೆ ಕ್ಷೇತ್ರಕ್ಕೂ ಬರಬಹುದು. ಇಲ್ಲೆಲ್ಲ ಪೀಠಾಧಿಪತಿಗಳನ್ನು ನಾವು ಕುಳಿಸಿರ್ತೇವೆ. ಯಾಕೆ ಅಂತಂದರೆ ಸ್ವಾಮಿ ನಿಮ್ಮೆಲ್ಲರ ಪರವಾಗಿ ನಾವಿದ್ದೆ, ನಾವು ರಕ್ಷಣೆ ಮಾಡ್ತೇವೆ ಅಂಥೇಳಿ. ನನ್ನ ಸ್ವಾಮಿ ವಿಷಕಂಠ ಇದ್ದಾನೆ, ಮಂಜುನಾಥ ಸ್ವಾಮಿ ಅಂದರೆ ವಿಷಕಂಠ. ಹಾಗಾಗಿ ವಿಷವನ್ನು ಸ್ವೀಕರಿಸುವ ಶಕ್ತಿ ಎಲ್ರಿಗೂ ಬರೋದಿಲ್ಲ, ಮಂಜುನಾಥನಿಗೆ ಮಾತ್ರ ವಿಷವನ್ನು ಸ್ವೀಕರಿಸುವಂಥ ಒಂದು ಶಕ್ತಿ ಇದೆ. ಹಾಗಾಗಿ ಈ ವಿಷಕಂಠನಾದಂಥ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ಏನಂತಂದರೆ ವಿಷವನ್ನು ಸ್ವೀಕರಿಸುವಂಥ ನೀನು ರಕ್ಷಣೆ ಮಾಡಲಿಕ್ಕೆ ನಾವು ಇದ್ದೇವೆ, ಆದರೆ ನಮ್ಮನ್ನು ರಕ್ಷಣೆ ನೀನು ಮಾಡಬೇಕು ಅಂತೇಳಿ. ಇವತ್ತು ನೋಡಿ ಮಳೆ ಬರ್ತಾ ಇದೆ, ಇದೆಲ್ಲ ನಿಮ್ಮ ಪರೀಕ್ಷೆ, ಇನ್ನೊಂದು ಪರೀಕ್ಷೆ ನಿಮಗೆ. ಹೇಗೆ ನಿಲ್ತೀರ, ಓಡ್ತೀರ ನೀವು ಅಂಥೇಳಿ. ಯಾರು ಓಡ್ತಾ ಇಲ್ಲ, ಎಲ್ಲರೂ ನಿಲ್ಲಿದ್ರಿ. ಹಾಗಾಗಿ ನಿಮ್ಮ ಇನ್ನೊಂದು ಪರೀಕ್ಷೆ ಕೂಡ ನೀವು ಇಲ್ಲಿ ಪಾಸಾಗಿದ್ದೀರಿ. ನಮ್ಮ ಎಲ್ಲ ದೇಶಗಳಲ್ಲಿ ಏನಾಗಿದೆ ಅಂತಂದರೆ
ವೈಯಕ್ತಿಕವಾಗಿ ನನಗೆ ಎಷ್ಟು ಹಾನಿ ಆಗಿದೆ ಅಂತ ನಾನು ಹೇಳೋದಿಲ್ಲ. ನನಗೆ ವೈಯಕ್ತಿಕವಾಗಿ ಏನೂ ಹಾನಿ ಆಗಿಲ್ಲ. ಯಾಕೆಂತಂದರೆ ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಇದ್ದೇನೆ. ಕ್ಷೇತ್ರದ ಎಲ್ಲ ಕೆಲಸಗಳು ಹಾಗೆ ನಡೀತಾ ಇದೆ. ಕ್ಷೇತ್ರಕ್ಕೆ ಭಕ್ತರು ಹಾಗೆ ಬರ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಸ್ವಾಮಿ ಸೇವೆ ಹಾಗೆ ನಡೀತಾ ಇದೆ. ಆದರೆ ಈ ವೈಯಕ್ತಿಕವಾದ ನಿಂದನೆಯಿಂದ ಒಂದು ಸಂಸ್ಕೃತಿಯನ್ನು ಹಾಳು ಮಾಡುವಂಥ ಪ್ರಯತ್ನ ನಡೆದಿದೆ. ಆ ಪ್ರಯತ್ನ ಬಹಳ ಅಪಾಯಕಾರಿಯಾದ ಸಂಸ್ಕೃತಿಯನ್ನೇ ನಾಶ ಮಾಡಿದ್ದಾರೆ. ಜನರ ಮನೋಧರ್ಮವನ್ನು ಮಾಡಿದ್ದಾರೆ. ಯುವಕರಲ್ಲಿ ಇರ್ತಕ್ಕಂಥ ಧರ್ಮ ಪ್ರಜ್ಞೆಯನ್ನು ನಾಶ ಮಾಡಿದರೆ ಆ ದೇಶವೇ ನಾಶವಾಗಿ ಹೋಗುತ್ತೆ. ಹಾಗಾಗಿ ಎಷ್ಟು ಮಾತ್ರ ಕೂಡ ನೀವೆಲ್ಲರೂ ಕೂಡ ಒಟ್ಟು ಸೇರಿ ಈ ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ತೇವೆ ಅನ್ನೋ ಸಂಕಲ್ಪವನ್ನು ನೀವು ಮಾಡಬೇಕು. ಸ್ವಾಸ್ಥ್ಯ ಸಂಕಲ್ಪ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ. ಈ ಸಂಕಲ್ಪ ನೀವು ಮಾಡಬೇಕು. ಈ ಸ್ವಾಸ್ಥ್ಯ ಸಂಕಲ್ಪವನ್ನು ಮಾಡಿದರೆ ಕ್ಷೇತ್ರದ ಜೊತೆಗೆ ಇಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಭಜನಾ ಕಮ್ಮಟ ಮಾಡ್ತೇವೆ, ಯೋಗ ಶಿಬಿರಗಳನ್ನು ಏರ್ಪಡಿಸ್ತೇವೆ, ಶುದ್ಧ ನೀರನ್ನು ಕೊಡ್ತೇವೆ. ನಾವು ಎಷ್ಟೋ ಕಡೆ ಶುದ್ಧ ಗಂಗಾ ಅಂತ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಶುದ್ಧ ನೀರನ್ನು ಜನರಿಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ಆದರೆ ಈ ನೀರನ್ನು ಮತ್ತೆ ಕಲುಷಿತಗೊಳಿಸುವಂಥ ಪ್ರಯತ್ನ ನಡೀತಾ ಇದೆ. ಇದು ನೀವು ಖಂಡಿತ ಬಿಡಬಾರ್ದು. ಯಾಕೆಂದರೆ ಶುದ್ಧ ನೀರು ಅಂತಂದರೆ ಈಗ ನಾವು ಅನೇಕ ಕಾರಣಗಳಿಂದ ಇನ್ನೊಬ್ಬರು ಹೇಳ್ತಿದ್ರು, ಬಿರುಗಾಳಿ ಬಂದಾಗ ಒಮ್ಮೆ ಎಲ್ಲ ಬಿರುಗಾಳಿಯಲ್ಲಿ ಹಾರಿ ಹೋಗ್ತದೆ ಅಂತೆಲ್ಲ, ಕಟ್ಟಡಗಳ ಮಾಡುಗಳು ಹಾರಿ ಹೋಗ್ತದೆ, ವಸ್ತುಗಳೆಲ್ಲ. ಆದರೆ ಒಂದು ಲಾಭವೂ ಇದೆಯಂತೆ, ಬಿರುಗಾಳಿ ಬಂದಾಗ ರಸ್ತೆ ಎಲ್ಲ ಸ್ವಚ್ಛ ಆಗ್ತದೆ ಅಂತೆ, ಸಣ್ಣ ಸಣ್ಣ ಈ ಎಲೆಗಳು ಅವೆಲ್ಲ ಹಾರಿ ಹೋಗ್ತವೆ ಅಂತ. ಹಾಗೆ ನೀವು ಬಂದು ಮಾಡಿದಂಥ ಈ ಪ್ರಯತ್ನದಿಂದಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಈ ಸುನಾಮಿಯಿಂದಾಗಿ ಈಗ ಎದ್ದಿರುವಂಥ ಸುನಾಮಿ ಇವತ್ತಿನ ಮೇಲೆ ನಿಂತು ಹೋಗಬೇಕು. ಇವತ್ತಿನ ಮೇಲೆ ಯಾವುದೇ ಕಾರ್ಯಕ್ರಮ, ಯಾವುದೇ ಚಟುವಟಿಕೆ ಇಲ್ಲಿ ಇರೋದಿಲ್ಲ. ನೀವೇ ಇದಕ್ಕೆ ಈ ಸುನಾಮಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ನಮ್ಮ ಸಹನೆ, ಶಾಂತಿ ಮತ್ತು ಅಹಿಂಸೆ ಯಾರ ನಾಶಕ್ಕಾಗಿ ಕೆಡಕ್ಕಾಗಲಿಲ್ಲ. ಆದ್ದರಿಂದ ಇವತ್ತು ನಮ್ಮ ಒಂದು ಮಾಡಬೇಕಾದ ಪ್ರಯತ್ನ ಏನು ಅಂತಂದರೆ, ಯಾವ ಕ್ಷೇತ್ರ ಕೂಡ ನಮ್ಮ ಹಿಂದೂ ಕ್ಷೇತ್ರಗಳ ಅವಮಾನ ಆಗಬಾರ್ದು. ಈಗ ಇವರೆಲ್ಲ ಇರ್ತಕ್ಕಂಥ ಪೂಜ್ಯರಿದ್ದಾರೆ, ಇವರೆಲ್ಲರೂ ಕೂಡ ಧರ್ಮ ಕಾರ್ಯದಲ್ಲೇ ತೊಡಗಿದವರು. ಇವರಿಗೆ ಸಹ ಅನೇಕ ರೀತಿಯ ಪರೀಕ್ಷೆಗಳು ಬರ್ತದೆ. ಆ ಪರೀಕ್ಷೆಯಲ್ಲಿ ನಾವು ಹೇಗೆ ಸ್ಥಿರವಾಗಿ ನಿಲ್ತೇವೆ ಅನ್ನೋದು ಬಹಳ ಮುಖ್ಯ. ಒಂದು ಬಾರಿ ಕೆನಡಿಯ ಉದಾಹರಣೆಯನ್ನು ಕೊಡ್ತಾರೆ. ರಷ್ಯಾ ಅಮೆರಿಕದ ಮೇಲೆ ಅದು ದೊಡ್ಡ ಹೋರಾಟವನ್ನು ಘೋಷಿಸಿದಾಗ ಅವರು ಕೆನಡಿ 8 ದಿವಸ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದೆ. ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ, ಶಾಂತವಾಗಿದ್ದನಂತವನು. ಎಲ್ರಿಗೂ ಆಶ್ಚರ್ಯ ಆಯಿತು, ಇವನು ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಶಾಂತವಾಗಿದ್ದಾನೆ ಅಂತ. 8 ದಿವಸದೊಳಗೆ ಎಲ್ಲ ಪರಿಸ್ಥಿತಿ ಬದಲಾಗಿ ಆ ರಷ್ಯಾ ದೇಶದವರು ತಮ್ಮ ಯುದ್ಧದ ಘೋಷಣೆಯನ್ನು ಹಿಂದೆ ತೆಗೆದರು. ಶಾಂತಿ ಉಂಟು. ಇಲ್ಲದಿದ್ದರೆ 3ನೇ ಮಹಾಯುದ್ಧ ನಡೆದು ಹೋಗ್ತಿತ್ತು. ಹಾಗೆ ನಾವು ಕೂಡ ಯುದ್ಧ ನಡೆಯಲಿಕ್ಕೆ ನಮಗೆ ಅಪೇಕ್ಷೆ ಇಲ್ಲ. ಶಾಂತಿ ಪ್ರಿಯರಾದ ನಾವು ಒಂದೇ ಪ್ರಯತ್ನದಲ್ಲಿದ್ದೇವೆ ಅಂದರೆ ಶಾಂತನಾಗಿ ನಾವು ಕುಳಿತು ಶಾಂತರಾಗಿ ನಾವೆಲ್ಲ ನಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕ್ಷೇತ್ರದ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನು ಮುಂದಕ್ಕೆ ನಮ್ಮ ಎಲ್ಲ ವ್ಯವಸ್ಥೆಗಳು ಸರ್ಕಾರಕ್ಕೆ ನಾನು ಇಷ್ಟೇ ಘೋಷಣೆ ಕೇಳಿಕೊಳ್ತೇನೆ. ಸರ್ಕಾರ ಯಾವತ್ತೂ ಕೂಡ ಇಂತಹ ಕ್ಷೇತ್ರಗಳ ರಕ್ಷಣೆಯನ್ನು ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ಯಾವುದೇ ಅಳುಕು ಸಂದೇಹ ಇಲ್ಲ. ನನಗೆ ಒಂದು ಕಿಂಚಿತ್ತು ಕೂಡ ಒಂದು ಅಂಶದಷ್ಟು ಕೂಡ ನನಗೆ ನಿಮ್ಮ ಭಯ ಇಲ್ಲ. ನನಗಿರುವಂಥದ್ದು ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳ ಭಯ. ನಾನು ಪ್ರತಿ ತಿಂಗಳು ಕೂಡ ಸಂಕ್ರಮಣದ ದಿವಸ ಬೆಟ್ಟಕ್ಕೆ ಹೋಗ್ತೇನೆ. ಬೆಟ್ಟಕ್ಕೆ ಹೋಗಿ ಧರ್ಮದೇವತೆಗಳ ಮುಂದೆ ನಿಲ್ತೇನೆ. ನಾನು ಮುಂದೆ ನಿಂತಾಗ ಅವರು ಕೇಳ್ತಾರೆ, ಎಲ್ಲ ಸರಿಯಾಗಿ ನಡೀತಾ ಇದೆಯೇ, ದಾನ ಧರ್ಮಗಳೆಲ್ಲ ಸರಿಯಾಗಿ ನಡೀತಾ ಇದೆಯೇ ಅಂತ ಕೇಳ್ತಾರೆ. ಆಮೇಲೆ ಹೇಳ್ತಾರೆ, ನಮ್ಮ ಅಕ್ಕಿ ಉಗ್ರಾಣದಲ್ಲಿ ಭಂಡಾರದಲ್ಲಿ ಅಕ್ಕಿ ಯಾವತ್ತೂ ತುಂಬಿದೆ, ಸಂಪತ್ತು ಯಾವಾಗಲೂ ತುಂಬಿದೆ. ನಮ್ಮ ಸಂಪತ್ತು ಅಂದರೆ ತಳ ಇಲ್ಲದ ಬಾವಿ, ಅರಸಾಂತಿ ಗುಂಡಿ, ನೆಲೆಯದಾಂತಿ ಗುಂಡಿ, ಅರಸಾಂತಿ ಗುಂಡಿಂದ ನಿಮ್ಮ ಗುರುತಿಸಲಾರದಷ್ಟು ಸಂಪತ್ತು ಕ್ಷೇತ್ರ. ಆದರೆ ನೀವು ದಾನ ಧರ್ಮ ಮಾಡಬೇಕು, ಪರೋಪಕಾರವನ್ನು ಮಾಡ್ತಾ ಹೋಗಬೇಕು ಅಂತ ಅವರು ಆದೇಶವನ್ನು ಕೊಡ್ತಾರೆ. ಆಗ ಅವ್ರು ಹೇಳ್ತಾರೆ, ನೀವೆಲ್ಲಿಯಾದರೂ ತಿಳಿದು ತಪ್ಪು ಮಾಡಿದರೆ, ನೀವು ತುಳುವಿನಲ್ಲಿ ತಿಳಿದು ತಪ್ಪು ಮಾಡಿದರೆ ಕೈಯಲ್ಲಿದ್ದ ಎಣ್ಣೆ ಕಣ್ಣಿಗೆ ಹೋದೀತು ಅಂತ. ಅಂದರೆ ನಿಮಗೆ ಉರಿಯುವಾಗ ಗೊತ್ತಾದೀತು, ಗೊತ್ತಾಗಲಿಕ್ಕಿಲ್ಲ ಅಂತ. ಇವತ್ತು ಕಡಿಯುವ ಶಬ್ದ ಕೇಳಲಿಕ್ಕಿಲ್ಲ, ಬೀಳುವಾಗ ಗೊತ್ತಾದೀತು ಅಂತಂದರೆ ಟೂ ಲೇಟ್. ನೀವು ಎಚ್ಚರಿಕೆ ವಹಿಸ್ತಾ ಇದ್ದರೆ ಕಡಿಯುವ ಶಬ್ದ ಕೇಳಲಿಕ್ಕಿಲ್ಲ, ಬೀಳುವ ಶಬ್ದ ಕೇಳಿಯಿತು ಅಂತ ಅವರು ಹೇಳ್ತಾರೆ. ಮೂರನೇದಾಗ ಒಂದು ಹೇಳ್ತಾರೆ, ಇವತ್ತು ಎಲ್ಲಿನಷ್ಟಿದ್ದದ್ದು ಕುಂಬಳಕಾಯಷ್ಟು ಕೊಳತು ಹೋದಿತ್ತು ಹೆಗಡೆಯವರೇ ಅಂತ ಹೇಳ್ತಾರೆ. ಇದು ಪ್ರತಿ ತಿಂಗಳು ನಾನು ಕೇಳುವಂಥದ್ದು. ನನಗೆ ನಿಮಗಿಂತ ಹೆಚ್ಚು ಧರ್ಮದೇವತೆಗಳನ್ನು ಎದುರಿಸುವಾಗ ಅವರಿಗೆ ಉತ್ತರ ಕೊಡಬೇಕಾದ ನೈತಿಕವಾದ ಬಲ ನನ್ನಲ್ಲಿ ಇರಬೇಕು. ನೈತಿಕ ಬಲ ಇಲ್ಲದಿದ್ದರೆ ಧರ್ಮದೇವತೆಗಳ ಮುಂದೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನನಗೆ ನಿಮ್ಮ ಮುಂದೆ ನಾನು ನಿಂತು ಇಷ್ಟು ಸ್ಪಷ್ಟವಾಗಿ ಇಷ್ಟು ಶಾಂತವಾಗಿ ಮಾತಾಡ್ತಿದ್ದಂದ್ರೆ ಹೃದಯದಲ್ಲಿ ಯಾವುದೇ ಕಲ್ಮಶ ನನಗಿಲ್ಲ, ನನ್ನ ಕುಟುಂಬಕ್ಕಿಲ್ಲ, ನಮ್ಮ ಸಂಬಂಧಿಕರಿಗಿಲ್ಲ. ನಾವೆಲ್ಲರೂ ಕೂಡ ಬಹಳ ಸತ್ಯದಿಂದ ಇದ್ದೇವೆ, ನ್ಯಾಯದಲ್ಲಿ ಇದ್ದೇವೆ. ಯಾವುದೇ ಕಾರಣದಿಂದ ನಮ್ಮಲ್ಲಿ ತಪ್ಪಾಗದಂಥ ಎಚ್ಚರಿಕೆ ವಹಿಸ್ತೇವೆ. ಯಾಕಂದರೆ ಮತ್ತೆ ನಾನು ಮುಂದಿನ ಸಂಕ್ರಮಣಕ್ಕೆ ಧರ್ಮದೇವತೆಗಳ ಮುಂದೆ ಹೋಗಿ ನಿಲ್ಲಬೇಕು.
ನಾನು ಅವರಿಗೆ ಉತ್ತರ ಕೊಡಬೇಕು. ಹಾಗಾಗಿ ಅವರು ಹೇಳ್ತಾರೆ, ನಿಮ್ಮಿಂದ ತಿಳುವಳಿಕೆದು ತಪ್ಪಾಗಿದ್ದರೆ ನಾವು ಕ್ಷಣ ಮಾತ್ರದಲ್ಲಿ ಶಿಕ್ಷೆ ಕೊಡ್ತೇವೆ, ಇಲ್ಲದಿದ್ದರೆ ವರ್ಷ ಕಾಯ್ತೇವೆ ಅಂತ ಹೇಳ್ತಾರೆ. ವಾರ 12 ವರ್ಷ ನಾವು ಕಾಯ್ತೇವೆ ಅಂಥೇಳಿ. ಅಂದರೆ ನಿಮ್ಮಿಂದ ತಪ್ಪಾಗ್ತದೆ 12 ವರ್ಷ ನಾವು ಕಾಯ್ತೇವೆ, ಇಲ್ಲದಿದ್ದರೆ ಬೆಳಿಗ್ಗೆ ಬಿತ್ತಿದ್ರಂತೆ ಸಾಯಂಕಾಲ ಕೊಯ್ದ್ರಂತೆ ಅಂತೇಳಿ ಅಪಕೀರ್ತಿ ಬೇಡ ಧರ್ಮಸ್ಥಳಕ್ಕೆ ಅಂತ ಮಾತನ್ನು ಅವರು ಹೇಳಿದ್ದಾರೆ. ಇದು ಪ್ರತಿ ತಿಂಗಳು ನಾನು ಕೇಳ್ತೇನೆ. ಇದರ ಮಾತಿನ ಅರ್ಥ ಏನು ಅಂತಂದರೆ, ನಾವೆಲ್ಲರೂ ಕೂಡ ನೈತಿಕವಾಗಿ ಶಕ್ತಿವಂತರಾದ, ನೈತಿಕವಾಗಿ ನಮ್ಮಲ್ಲಿ ಆತ್ಮಶಕ್ತಿ ವಿಶ್ವಾಸ ಸರಿಯಾಗಿದ್ದರೆ ಮಾತ್ರ ನಾವು ಮಾಡ್ಬೋದಲ್ಲ, ಇಲ್ಲದ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಯಾವಾಗಲೂ ಈ ಧರ್ಮದೇವತೆಗಳನ್ನು ಒಪ್ಪಿಸುವಂಥದ್ದು, ಮಂಜುನಾಥ ಸ್ವಾಮಿಗೆ ಮುಂದೆ ಹೇಳಿಕೆ ಮಾಡಿ ಒಪ್ಪಿಸುವಂಥದ್ದಕ್ಕೆ ಇರುವಷ್ಟು ಪ್ರಾಶಸ್ತ್ಯ ಮನುಷ್ಯರನ್ನು ಒಪ್ಪಿಸೋದಕ್ಕಿಲ್ಲ, ಮನುಷ್ಯರು ಒಪ್ಪಿಸ ಸಾಧ್ಯವಿಲ್ಲ. ಹಾಗಾಗಿ ಅನೇಕ ರೀತಿಯ ಅಪಚಾರದ ಮಾತುಗಳು, ಅಪಚಾರದ ವಿಚಾರಗಳು ಬಂದಿದೆ. ಇದಕ್ಕೆ ಯಾವುದಕ್ಕೂ ನಾನು ಇಷ್ಟೇ ಸರ್ಕಾರವನ್ನು ಕೇಳ್ಕೊಳ್ತೇನೆ, ಕೋರ್ಟುಗಳನ್ನು ನಾನು ಕೇಳ್ಕೊಂಡು, ನೀವು ಏನು ಬೇಕಾದರೂ ತನಿಖೆ ಮಾಡಿ, ಯಾವ ಬೇಕಾದರೂ ತನಿಖೆ ಮಾಡಿ. ಈಗ ನಮಗೆ ಬಹಿರಂಗವಾಗಿ ಯಾರು ಹೇಳ್ತಾರೆ ಅವರು ಎಲ್ಲವನ್ನೂ ಕೂಡ ಸರ್ಕಾರಕ್ಕೆ ಒಪ್ಪಿಸಿ, ನೀವು ಕೋರ್ಟುಗಳಿಗೆ ಒಪ್ಪಿಸಿ, ನ್ಯಾಯಕ್ಕೆ ಕೇಳಿ. ನ್ಯಾಯಕ್ಕಾಗಿ ನಾವು ತೆರ ಬಗ್ಗಿಸಲೇಬೇಕಾಗುತ್ತೆ. ನಾವೇನು ಈ ಪ್ರಪಂಚದಲ್ಲಿ ಅಜೇರಲ್ಲ, ಅಥವಾ ನಾವು ಯಾರು ಕೂಡ ಕಾನೂನನ್ನು ಮೀರಿ ಹೋಗುವವರಲ್ಲ. ಯಾವ ಕಾನೂನಿನ ವಿಮರ್ಶೆ ಇದ್ದರೂ ಕೂಡ ಅದು ಮಾಡಲಿ, ಯಾವ ಕಾನೂನಿನ ಪ್ರಕಾರ ಅವರ ತನಿಖೆಗಳಿದ್ರೂ ಅದಾಗಲಿ. ಆದರೆ ಕಾನೂನು ಬಿಟ್ಟು ಮಾತಾಡುವಂಥ ಮಾತುಗಳು ನಿಲ್ಲಬೇಕು. ಅದಕ್ಕಾಗಿ ಇವತ್ತು ನಮ್ಮ ಇಲ್ಲಿ ಶಶಿಧರ ಶೆಟ್ಟರು ಮತ್ತು ಇಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ನನಗೆ 2 ಭಾಳ ಪ್ರಾಮುಖ್ಯವಾದ ಶಿವಗಣಗಳನ್ನು ಮಂಜುನಾಥ ಸ್ವಾಮಿ ಕಳಿಸಿದ್ದಾರೆ. ಆ ಇಬ್ಬರಿಂದಾಗಿ ಇವತ್ತು ನಾನು ಇಲ್ಲಿ ನಿಲ್ಲುವಂತಾಯಿತು, ನಿಮ್ಮ ಮುಂದೆ ನಿಲ್ಲುವಂತಾಯಿತು. ಅವರು ಯಾರಂತ ಹೆಸರು ಹೇಳೋದಿಲ್ಲ. ಆ 2 ಶಕ್ತಿಗಳು, ಒಬ್ಬರು ಬೆಂಗಳೂರಿಂದ, ಒಬ್ಬರು ಈ ಕಡೆ ನಮ್ಮ ಕುಂದಾಪುರ ಭಾಗದಿಂದ ನಿಂತುಕೊಂಡು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರು ಸತ್ಯವನ್ನು ಶೋಧನೆ ಮಾಡಿದ್ದಾರೆ, ಸತ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ, ಸತ್ಯವನ್ನು ನಮ್ಮ ಮುಂದೆ ಇಟ್ಟು ಅವರು ಸತ್ಯಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಿಗೆ ಇಷ್ಟೇ ಹೇಳ್ತೇನೆ, ನೀವು ಮಾಡಿರುವಂಥದ್ದು ನ್ಯಾಯವಾದ ಕಾರ್ಯ. ನೀವು ನಮಗೆ ಉಪಕಾರ ಮಾಡಲಿಲ್ಲ, ಆದರೆ ಸತ್ಯಕ್ಕೆ ಕಾರ್ಯ ಮಾಡಿದ್ದೀರಿ, ಸತ್ಯಕ್ಕಾಗಿ ಸೇವೆ ಮಾಡಿದ್ದೀರಿ. ಮಂಜುನಾಥ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮಗೆ ಎಷ್ಟೇ ಆಪತ್ತು ಅಪಾಯ ಬಂದರೂ ಕೂಡ ನಾನಿಲ್ಲ, ಮಂಜುನಾಥ ಸ್ವಾಮಿ ನನ್ನ ಹಿಂದಿರುವಂಥ ಶಕ್ತಿಗಳು ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳ್ತಾ, ರಥಯಾತ್ರೆ ಪ್ರವೇಶ ಮಾಡ್ತದೆ, ಒಳ್ಳೆ ಮುಹೂರ್ತಕ್ಕೆ ರಕ್ಷಣೆ ಮಾಡ್ತಾ ಇದೆ. ಹಾಗಾಗಿ ಭಾಳ ಜನ ಈ ರೀತಿ ನಮಗೆ ಸೇವೆ ಮಾಡಿದ್ದಾರೆ. ಮನೆಯಲ್ಲಿ ಕೂತು ಬಹಳ ಜನ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಎಷ್ಟು ಪ್ರಸಾದ ಬಂದಿದೆ ಅಂತಂದರೆ, ಕಳೆದ ಒಂದು 2-3 ತಿಂಗಳಲ್ಲಿ ಪ್ರಸಾದದ ರಾಶಿ ಬಂದು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ, ಹೆಚ್ಚಾಗಿ ಮಹಿಳೆಯರು, ಇಲ್ಲಿರುವಂಥ ಪುರುಷರಿಗಿಂತ ಹೆಚ್ಚು ಮಹಿಳೆಯರು ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡಿದ್ದಾರೆ. ನಿಮ್ಮ ಪುರುಷರನ್ನು ಕಳಿಸಿದ್ದು ಯಾರು ಅಂತ ನನಗೆ ಗೊತ್ತು, ನೀವು ಬಂದದಲ್ಲ. ನಿಮ್ಮನ್ನ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡದೆ ನಿಮ್ಮ ತಾಯಿ, ನಿಮ್ಮ ತಂಗಿಯಂದರು, ನಿಮ್ಮ ಪತ್ನಿ, ನಿಮ್ಮ ಮಕ್ಕಳು ಎಲ್ಲರೂ ಹೋಗಿ ಧರ್ಮಸ್ಥಳಕ್ಕೆ ಅಂತ ನಿಮ್ಮನ್ನು ಕಳಿಸಿದ್ದಾರೆ. ನನ್ನ ನಿಜವಾದ ಪ್ರೀತಿ, ನನ್ನ ಕ್ಷೇತ್ರದ ಮೇಲೆ ಭಕ್ತಿ ಇರ್ತಕ್ಕಂಥ ಎಲ್ಲ ಮಾತೆಯರಿಗೆ, ಆ ಎಲ್ಲ ಸಹೋದರಿಯರಿಗೆ, ಎಲ್ಲ ಮಕ್ಕಳಿಗೆ ನಾನು ಆಶೀರ್ವಾದವನ್ನು ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಇನ್ನು ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರದ ಸಂರಕ್ಷಣೆ ಮಾಡುವಂಥ ಕರ್ತವ್ಯ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬಕ್ಕೂ ಇರುತ್ತದೆ. ಕುಟುಂಬದವರಿಗೆ ಕೆಲಸವನ್ನು ಮಾಡಲಿ ಎಲ್ಲರಿಗೂ ಸ್ವಾಮಿ ಆಶೀರ್ವಾದವನ್ನು ಕೊಡ್ತೇನೆ. ನನ್ನ ನಿಜವಾದ ಪ್ರೀತಿ, ನನ್ನ ಮೇಲೆ ಕ್ಷೇತ್ರದ ಮೇಲೆ ಭಕ್ತಿ ಇರ್ತಕ್ಕಂಥ ಆ ಎಲ್ಲ ಮಾತೆಯರಿಗೆ, ಆ ಎಲ್ಲ ಸಹೋದರಿಯರಿಗೆ, ಎಲ್ಲ ಮಕ್ಕಳಿಗೆ ನಾನು ಆಶೀರ್ವಾದವನ್ನು ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಇನ್ನು ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರದ ಸಂರಕ್ಷಣೆ ಮಾಡುವಂಥ ಕರ್ತವ್ಯ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬಕ್ಕೂ ಇರುತ್ತದೆ. ಕುಟುಂಬದವರಿಗೆ ಕೆಲಸವನ್ನು ಮಾಡಲಿ ಅಂತ ಪ್ರಾರ್ಥಿಸಿದ ಎಲ್ಲರಿಗೂ ಶ್ರೀ ಸ್ವಾಮಿಯ ಆಶೀರ್ವಾದವನ್ನು ಕೊಡ್ತೇನೆ. ಇವತ್ತು ಯಾರೇ ಸ್ವಾಮಿಗಳು ಮಾತಾಡಲಿಕ್ಕಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಯಾಕೆ ಅಂತಂದರೆ, ನಾನೇ ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕು, ಮಾತು ಮಾತಾಡಬೇಕು. ಇದಕ್ಕಿಂತ ಹೆಚ್ಚು ನಾನು ಹೆಚ್ಚಾಗಿ ಇದಕ್ಕಿಂತ ಹೆಚ್ಚು ನಾನು ಮಾತಾಡೋದಿಲ್ಲ. ಯಾಕೆಂದರೆ ಮಾತಿನಲ್ಲಿ ಮೌನದಲ್ಲಿರುವಂಥ ಬೆಲೆ ಮಾತಿಗೆಲ್ಲ. ಮೌನ ಚಿನ್ನ, ಮಾತು ಬೆಳ್ಳಿ ಅಂತಿದೆ. ಹಾಗಾಗಿ ನಾನು ಯಾರನ್ನು ಅವರ ಹಾಗೆ ಟೀಕೆ ಮಾಡಿದರೆ ಅಥವಾ ಅವರ ಹಾಗೆ ನನಗೂ ಅವರು ವ್ಯತ್ಯಾಸ ಗೊತ್ತಾಗುತ್ತೆ. ನೀವು ಬಂದು ಪೂಜ್ಯತೆ ನನ್ನ ಮೇಲೆ ಇರಬೇಕಾದ್ರೆ ನಾನು ಅವರ ಹಾಗೆ ಮಾತಾಡೋದು. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಅಸ್ತಿತ್ವದಿಂದಲೇ ನನಗೆ ಉತ್ತರ ಕೊಟ್ಟಿದ್ದೀರಿ. ಅವರಿಗೆ ಉತ್ತರವನ್ನು ನಿಮ್ಮ ಇಲ್ಲಿಯ 2 ದಿವಸ ಇದಕ್ಕಾಗಿ ಮೀಸಲಿಟ್ಟು ನೀವು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಮಂಜುನಾಥ ಸ್ವಾಮಿಯ ಪ್ರಾರ್ಥನೆ ಆಶೀರ್ವಾದ ಕೊಡ್ತೇನೆ. ಇವತ್ತು ಮಂತ್ರಾಕ್ಷತೆಯನ್ನು ಕೊಟ್ಟಂಥ ಪೂಜ್ಯರಿಲ್ಲಿದ್ದಾರೆ. ಮಂತ್ರಾಕ್ಷತೆಯನ್ನು ಕೊಟ್ಟು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಸ್ವಾಮೀಜಿ, ನೀವು ನಮ್ಮ ಜೊತೆಗಿದೆ, ನಾವು ನಿಮ್ಮ ಜೊತೆಗಿದ್ದೇವೆ. ತಮ್ಮ ಮಠಗಳಿಗೆ, ತಮ್ಮ ಕ್ಷೇತ್ರಗಳಿಗೆ ಏನಾದರೂ ಅಪಾಯ ಬಂದಾಗ ನಾವು ಕೂಡ ನಿಮ್ಮೊಟ್ಟಿಗೆ ಇರ್ತೇವೆ, ನಾವು ಕೂಡ ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ, ಈ ಸಂಘಟನೆ ಯಾವತ್ತೂ ಇರಲಿ, ನಿಮ್ಮ ಒಗ್ಗಟ್ಟು ಯಾವತ್ತೂ ಇರಲಿ, ನಿಮ್ಮ ಪ್ರಾರ್ಥನೆ ಯಾವತ್ತೂ ಇರಲಿ.
ನಿಮ್ಮ ಕುಟುಂಬದವರ ಪ್ರಾರ್ಥನೆ ಯಾವತ್ತೂ ಇರಲಿ. ಎಲ್ಲ ಮಹಿಳೆಯರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿ, ಮನೆಗೆ ಹೋದ ಮೇಲೆ ನಾವು ನಮ್ಮ ಕರ್ತವ್ಯವನ್ನು ಮಾಡಿ ಬಂದಿದ್ದೇವೆ ಅಂತ ಹೇಳಿ, ಮತ್ತು ಅವರು ಮನೆಯಲ್ಲೇ ಕುಳಿತು ಪ್ರಾರ್ಥನೆ ಮಾಡಿದ್ದು ನನಗೆ ತಲುಪಿದೆ ಅಂತ ಹೇಳಿ, ಮತ್ತು ನಮ್ಮ ಕ್ಷೇತ್ರಕ್ಕೆ ತಲುಪಿದೆ ಅಂತ ಹೇಳಿ, ಹೀಗೆ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ನನ್ನ ಕುಟುಂಬ, ನನ್ನ ಶ್ರೀಮತಿ ಹೇಮಾವತಿಯವರು, ನನ್ನ ಸಹೋದರ ಮಕ್ಕಳು ಬಹಳ ತ್ಯಾಗ ಮಾಡಿದ್ದಾರೆ, ಬಹಳ ಕೆಲಸ ಮಾಡಿದ್ದಾರೆ. ಅವರು ಎಷ್ಟು ದಿವಸಗಳಿಂದ ದುಃಖ ಅನುಭವಿಸಿದ್ದಾರೆ, ಅವರು ಅನಾವಶ್ಯಕವಾಗಿ ಬಂದಂಥ ಈ ಆಪಾದನೆಗಳನ್ನು ಹೇಗೆ ಎದುರಿಸಿದ್ದಾರೆ, ಸಹನೆ ಎಷ್ಟು ತೆಗೆದುಕೊಂಡಿದ್ದಾರೆ, ನನ್ನ ಜೊತೆಗೆ ಎಷ್ಟು ಸಹಕರಿಸಿದ್ದಾರೆ ಅಂತ ನಾನು ನಿಮಗೆ ಹೇಳಲಾರೆ. ಆದರೆ ಅವರು ಅನುಭವಿಸಿದಂಥ ನೋವನ್ನು ಇವತ್ತು ಈ ಮಳೆಯ ಜೊತೆಗೆ ಎಲ್ಲ ಕರಡಿ ಹೋಗಲಿ ಅದೆಲ್ಲ ಅಂತ ಹೇಳ್ತಾ, ನಿಮ್ಮ ಈ ಎಲ್ಲ ನೋವುಗಳು ನೀವು ಕೈಕೊಂಡ ಈ ದೀಕ್ಷೆಯಿಂದ, ನಿಮ್ಮ ದೀಕ್ಷೆ ತೆಗೆದುಕೊಂಡಿದ್ದೀರಿ, ನೀವು ದೀಕ್ಷೆ ತೆಗೆದುಕೊಂಡು ಇಲ್ಲಿ ಬಂದ ಹಾಗೆ ನಿಮ್ಮ ದೀಕ್ಷೆಯಿಂದ, ನಿಮ್ಮ ಪ್ರಾರ್ಥನೆಯಿಂದ ಈ ಎಲ್ಲ ಕಷ್ಟಗಳು ದೂರ ಆಗಲಿ. ಮುಂದಕ್ಕೆ ಕ್ಷೇತ್ರ ಇನ್ನೂ ಹೆಚ್ಚು ಬೆಳಗ್ತದೆ ಅನ್ನೋ ಖಂಡಿತ ಗೊತ್ತಿದೆ. ಯಾಕೆಂದರೆ ಇಂತಹ ಅಪವಾದಗಳು ಬರೋದ್ರಿಂದಲೇ ಕ್ಷೇತ್ರದ ಬಗ್ಗೆ ಎಲ್ಲರೂ ಪ್ರಾರ್ಥನೆ ಮಾಡುವಂತಾಯಿತು. ಆ ಪುಣ್ಯಾತ್ಮರು ನಮಗೆ ಹಿಂಸೆ ಕೊಡದೇ ಇದ್ದರೆ ನೀವು ಯಾರು ಪ್ರಾರ್ಥನೆ ಮಾಡುವಂಥ, ಧರ್ಮಸ್ಥಳಕ್ಕೆ ಯಾಕೆ ಪ್ರಾರ್ಥನೆ, ಧರ್ಮಸ್ಥಳವೇ ಶಕ್ತಿ ಅಂತದನ್ನು ನೀವು ತಿಳ್ಕೊಳ್ತಾ ಇದ್ದೀರಿ. ಆದರೆ ಇವತ್ತು ಧರ್ಮಸ್ಥಳಕ್ಕೆ ಟೀಕೆ ಬಂದಾಗ, ಆಪತ್ತು ಬಂದಾಗ ನೀವು ಕೈಕೊಂಡ ಈ ದೀಕ್ಷೆಗಳು, ಪ್ರಾರ್ಥನೆಗಳು, ಪೂಜೆ, ಎಷ್ಟು ಪ್ರಾರ್ಥನೆ, ಎಷ್ಟು ಪೂಜೆ, ಎಷ್ಟು ಪ್ರಸಾದ ಬಂದಿದೆ ನನಗೆ, ಇವೆಲ್ಲವೂ ಕೂಡ ಮತ್ತೊಮ್ಮೆ ನಾನು ಶ್ರೀ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ, ನಿಮ್ಮೆಲ್ಲ ಪ್ರಾರ್ಥನೆಗೆ ಬಲ ಬಂದಿದೆ, ನಿಮ್ಮೆಲ್ಲ ಪ್ರಾರ್ಥನೆ ಶಕ್ತಿ ಬಂದಿದೆ. ಇವತ್ತಿಂದ ನಾನು ನಿಶ್ಚಿಂತೆಯಾಗಿರ್ತೇನೆ. ನಿಮ್ಮ ಇಷ್ಟು ಜನ ನನ್ನ ಜೊತೆಗೆ ಇದ್ದಾರೆ ಅನ್ನುವಂಥದ್ದು ನನಗೆ ಸಂಪತ್ತು ಬಂದಾಗ ನಾನು ನಿಶ್ಚಿಂತೇನೆ. ಪೂಜ್ಯರ ಆಶೀರ್ವಾದ, ಅವರು ಖುದ್ದಾಗಿ ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಇವರು MP ಅವರು, ಶ್ರೀ ಕಟೀಲ್ರವರು, ಶಾಸಕರು ಇತ್ಯಾದಿ ಅನೇಕ ಶಾಸಕರು ದಾರಿಯುದ್ದಕ್ಕೂ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಿಮಗೆ ಬೆಂಬಲ, ಅವರೆಲ್ಲರಿಗೂ ಕೂಡ ನಾನು ಇಲ್ಲಿಂದಲೇ ಶುಭಾಶಯಗಳನ್ನು ಹೇಳ್ತಾ, ಪೂಜ್ಯರಿಗೆ ನಮಸ್ಕರಿಸ್ತಾ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಒಗ್ಗಟ್ಟು, ನಿಮ್ಮ ಈ ತ್ಯಾಗ, ಇದು ನಮ್ಮ ನಿಜವಾದ ಸಂಪತ್ತು ಅಂತ ಹೇಳ್ತಾ, ಇನ್ನು ಮುಂದೆ ಕೂಡ ಕ್ಷೇತ್ರದ ಎಲ್ಲ ಧರ್ಮ ಕಾರ್ಯಗಳು ಇದಕ್ಕಿಂತ 2 ಪಟ್ಟು ಜಾಸ್ತಿ ನಡೀತದೆ. ಇದು ಇಷ್ಟೇ ಅಲ್ಲ, ಇನ್ನೂ 2 ಪಟ್ಟು ಜಾಸ್ತಿ ನಡೀತದೆ. ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದೆಲ್ಲ ದುಪ್ಪಟ್ಟಾಗಿ ಇನ್ನು ಬರ್ತದೆ. ನಾನು ಒಂದು ತಿಂಗಳಿಗೆ ನಾನು ಪೂಜ್ಯರಿಗೆ ತೋರಿಸ್ತಾ ಇದ್ದೆ, ಕನಿಷ್ಠ 100 ದೇವಸ್ಥಾನಗಳಿಗೆ ನಾವು ಇಲ್ಲದೆ ಸಹಾಯ ಮಾಡಬೇಕು. 100 ಮಾಡಿದ್ರು. ಮಹಾರಾಷ್ಟ್ರದಿಂದ ಹಿಡಿದು ಕೇರಳದವರೆಗೆ ಎಲ್ಲ ಕಡೆ ನಮಗೆ ದಾನ ಹೋಗಿ, ಇದು ಇನ್ನೂ ದುಪ್ಪಟ್ಟಾಗ್ತದೆ, ಇನ್ನೂ ಹೆಚ್ಚಾಗ್ತದೆ, ವಿಸ್ತಾರ ಆಗ್ತಾ ಹೋಗ್ತದೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಅದೆಲ್ಲೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚು ದೀರ್ಘವಾಗಿ ಮಾತಾಡುವಂಥ ಸ್ಥಿತಿ ಈಗಿಲ್ಲ. ಅಂತೂ ಇದು ಚುಡುಕಾಗಿ ನಾನು ಹೇಳಿದ್ದೇನೆ, ಇದು ಮನೆಯಲ್ಲಿ ಕೂತ್ಕೊಂಡು ನೀವು ವಿಸ್ತಾರ ಮಾಡಿಕೊಳ್ಳಿ, ಚಿಂತನೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಶರ್ಮರು ಇತ್ಯಾದಿ ಭಾಳ ಚೆನ್ನಾಗಿ ಈ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ದೇವರ ಆಶೀರ್ವಾದವನ್ನು ಬೇಡ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಮಿ ಅನುಗ್ರಹ ಇರಲಿ. ಇನ್ನು ಮುಂದಕ್ಕೆ ನಿಮ್ಮೆಲ್ಲರ ಬೆಂಬಲ ಶಕ್ತಿ ನಮಗೆ ವಜ್ರ ಶೈವ ಶಕ್ತಿ ಆಗಲಿ. ವಜ್ರ ಸ್ವಾಮಿ ಇದ್ದಾರೆ, ನನಗೆ ವಜ್ರದ ಕವಚದಂತೆ ರಕ್ಷಣೆ ಮಾಡಲಿ ಅಂತ ಹೇಳ್ತಾ, ಸ್ವಾಮಿ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಬೇಡುತ್ತೇನೆ. ಬಂಧುಗಳೇ.